113 ವರ್ಷಗಳ ಇತಿಹಾಸವಿರುವ ಎಂಸಿಸಿ ಬ್ಯಾಂಕ್ ತನ್ನ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅತ್ಯುತ್ತಮ ಪ್ರಗತಿಯನ್ನ ಸಾಧಿಸುತ್ತಿದೆ. ಇದೀಗ ಎಂಸಿಸಿ ಬ್ಯಾಂಕ್ನ 19ನೇ ಶಾಖೆ ಕಾರ್ಕಳದ ಬೆಳ್ಮಣ್ಣಿನಲ್ಲಿ ಉದ್ಘಾಟನೆಗೊಂಡಿತು. ನೂತನ ಶಾಖೆಯನ್ನ ವಿಧಾನ ಪರಿಷತ್ನ ಸದಸ್ಯರಾದ ಐವಾನ್ ಡಿಸೋಜಾ ಅವರು ರಿಬ್ಬನ್ ಕತ್ತರಿಸಿ ಉದ್ಘಾಟಿಸಿದ್ರು. ನಂತರ ಗಣ್ಯರು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನ ಉದ್ಘಾಟಿಸಿದ್ರು. ಬೆಳ್ಮನ್ನ ಸಂತ ಜೋಸೆಫ್ ಚರ್ಚಿನ ಧರ್ಮಗುರುಗಳಾದ ವಂದನೀಯ ಫಾದರ್ ಪೆಡ್ರಿಕ್ ಮಸ್ಕರೇನಸ್ ಅವರು ಆಶೀರ್ವಚನ ನೀಡಿದ್ರು. तुझे सशिगे उकाशेता सोसा तू वेरोस्लो सुंदर तो गेलो. ಡೈಜಿ ವರ್ಲ್ಡ್ ಮೀಡಿಯಾದ ಸಂಸ್ಥಾಪಕರಾದ ವಾಲ್ಟರ್ ನಂದಳಿಕೆ ಅವರು ಲಾಕರ್ ಅನ್ನ ಉದ್ಘಾಟಿಸಿದ್ರು. ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ವಿಧಾನ ಪರಿಷತ್ನ ಸದಸ್ಯರಾದ ಐವಾನ್ ಡಿಸೋಜಾ ಅವರು ಕೋಆಪರೇಟಿವ್ ಸೊಸೈಟಿಗಳ ಮೂಲಕ ಜನತೆಗೆ ಎಲ್ಲ ಸೌಲಭ್ಯಗಳು ಇವತ್ತಿನ ದಿನದಲ್ಲಿ ಲಭ್ಯವಿದೆ. ಅದರ ಸದುಪಯೋಗವನ್ನ ಪಡೆದುಕೊಳ್ಳಿ ಎಂದರು. ಆ ಸೌಲಭ್ಯಗಳನ್ನ ಒಬ್ಬ ಕೋಆಪರೇಟಿವ್ ಬ್ಯಾಂಕ್ ಅನ್ನ ಪಡೆದ ಮೂಲಕ ಕೊಡುವಂತ ಎಲ್ಲಾ ಕೆಲಸಗಳನ್ನ ಆಡಳಿತ ಮಂಡಳಿ ಮತ್ತು ಅಧ್ಯಕ್ಷರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಡೈಜಿ ವರ್ಲ್ಡ್ ಮೀಡಿಯಾದ ಸಂಸ್ಥಾಪಕರಾದ ವಾಲ್ಟರ್ ನಂದಳಿಕೆ ಅವರು ಮಾತನಾಡಿ ಅನಿಲ್ ಲೋಬೋ ಅವರು ಬದಲಾವಣೆಯನ್ನ ಬಯಸಿದ್ದಾರೆ. ಆ ಮೂಲಕ ಬೆಳ್ಮಣ್ಣಿನಲ್ಲಿ ಮತ್ತೊಂದು ಶಾಖೆಯನ್ನ ಕಾರ್ಯಾರಂಭಿಸಲು ಸಾಧ್ಯವಾಗಿದೆ. ಎಂಸಿಸಿ ಬ್ಯಾಂಕ್ ಒಂದು ಸಮುದಾಯಕ್ಕೆ ನಿಗದಿಯಾದ ಬ್ಯಾಂಕ್ ಅಲ್ಲ, ಎಂಸಿಸಿ ಬ್ಯಾಂಕ್ ಎಲ್ಲರ ಬ್ಯಾಂಕ್ ಆಗಿದೆ ಎಂದು ಹೇಳಿದ್ರು. ಇವತ್ತು ಎಂಸಿಸಿ ಬ್ಯಾಂಕ್ ಅಂದ್ರೆ ಕೇವಲ ಒಂದು ಸಮುದಾಯಕ್ಕೆ ಅದು ಏನು ನಿಗದಿಯಾದ ಬ್ಯಾಂಕ್ ಅಲ್ಲ. ಇವತ್ತು ಎಂಸಿಸಿ ಬ್ಯಾಂಕ್ ಎಲ್ಲ ಸಮುದಾಯದವರ ಬ್ಯಾಂಕ್, ಎಲ್ಲರ ಬ್ಯಾಂಕ್ ಆಗಿದೆ. ನಾವು ಮೊದಲು ಹೇಳ್ತಿದ್ದೆವು ಅಂಚೆ ಬ್ಯಾಂಕ್ ಅಂತ, ಯಾಕೆಂದ್ರೆ ಇದು ಕೇವಲ ಕಥೋಲಿಕರಿಗೆ ಅಥವಾ ಕ್ರಿಶ್ಚಿಯನರಿಗೆ ಮಾತ್ರ ರಿಸ್ಟ್ರಿಕ್ಟೆಡ್ ಅಂತ. ಅದರ ಹೆಸರು ಎಂಸಿಸಿ ಇರಬಹುದು, ಆದರೆ ಇವತ್ತು ಇಲ್ಲಿ ಅವರು ಸನ್ಮಾನ ಮಾಡಿದ 5 ಜನರನ್ನ ನೀವು ಗಮನಿಸಬಹುದು. ಎಂಸಿಸಿ ಬ್ಯಾಂಕಿನ ಅಧ್ಯಕ್ಷ ಸಹಕಾರ ರತ್ನ ಅನಿಲ್ ಲೋಬೋ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಬ್ಯಾಂಕಿನ ಕಾರ್ಯವ್ಯಾಪ್ತಿಯು ಇಡೀ ಕರ್ನಾಟಕ ರಾಜ್ಯಕ್ಕೆ ವಿಸ್ತರಿಸಿದೆ. ಬ್ಯಾಂಕಿನ ವ್ಯವಹಾರವನ್ನ ಸಂಪೂರ್ಣ ಕೋರ್ ಬ್ಯಾಂಕಿಂಗ್ ಮುಖಾಂತರ ಕಾರ್ಯ ನಡೆಸುತ್ತಿದ್ದು, ಇತರ ಖಾಸಗಿ ಮತ್ತು ವಾಣಿಜ್ಯ ಬ್ಯಾಂಕ್ಗಳು ನೀಡುವ ಎಲ್ಲ ಸೇವೆ ಮತ್ತು ಸೌಲಭ್ಯಗಳು ನಮ್ಮ ಬ್ಯಾಂಕಿನಲ್ಲಿ ದೊರೆಯುತ್ತಿದೆ ಎಂದರು. ಆದ್ದರಿಂದ ನಮ್ಮ ಬ್ಯಾಂಕಿನ ಉದ್ಘಾಟನೆ ದಿವಸ ಇಷ್ಟು ಚಂದವಾಗಿ ಈ ಬೆಳ್ಮಣ್ ಪರಿಸರದವರು ನಮಗೆ ಸಹಕಾರ ಕೊಟ್ಟಿದೆ. ಆದರೆ ಖಂಡಿತವಾಗಿಯೂ ನಮ್ಮ MLC ಐವಾನ್ ಡಿಸೋಜಾ, ವಾಲ್ಟರ್ ನಂದಳಿಕೆ ಅಂತ ಹೇಳಿದ್ರಲ್ಲ, ಮುಂದಿನ ದಿನಗಳಲ್ಲಿ ಜಾಸ್ತಿ ಸಹ ನಮಗೆ ಬ್ರಾಂಚ್ ತೆಗೆಯಲಿಕ್ಕೆ ನಮಗೆ ಒಂದು ಕಾರಣಕರ್ತರಿ ಆಗ್ತೀರಿ ಅಂತ ನಾನು ನಂಬುತ್ತೇನೆ. ಪ್ರಿಯ ಗ್ರಾಹಕರೇ, ನಮಗೆ ಎಂಸಿಸಿ ಬ್ಯಾಂಕಿಗೆ ಇವತ್ತು ಸಂತೋಷದ ದಿನ. ಯಾಕಂತೇಳಿದರೆ 2002ರಿಂದ 2024 ತನಕ 16 ಶಾಖೆಯಲ್ಲಿದ್ದೆವು ನಾವು. ನಮ್ಮ ಆಡಳಿತ ಮಂಡಳಿ, ಈಗಿನ ಸಿಬ್ಬಂದಿಗಳು ನಮ್ಮ ಕಠಿಣ ಪರಿಶ್ರಮದಿಂದ ಹಾಗೂ ಗ್ರಾಹಕರ ಸೇವೆಯಿಂದ, ಗ್ರಾಹಕರ ಧೈರ್ಯದಿಂದ ಹಾಗೂ ಹಿರಿಯರ ಮಾರ್ಗದರ್ಶನದಿಂದ, ದೇವರ ಆಶೀರ್ವಾದದಿಂದ ನಾವು 1 ವರ್ಷದೊಳಗೆ 3 ಶಾಖೆಯನ್ನು ನಾವು ಆರಂಭಿಸಿದ್ದೇವೆ. 19ನೇ ಶಾಖೆ ಆಯಿತು. ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಾವು ಶಾಖೆಗಳನ್ನು ತೆರೆಯಲಿಕ್ಕೆ ನಾವು ಇವಾಗಲೇ ಕಾರ್ಯಪ್ರವೃತ್ತರಾಗುತ್ತೇವೆ. ಆದ್ದರಿಂದ ನಾನು ನಿಮಗೆ ಒಳ್ಳೆಯದನ್ನು ಆಶಿಸ್ತೇನೆ. ನೀವು ನಮ್ಮೊಟ್ಟಿಗೆ ಇರಿ. ಯಾಕಂತೇಳಿದರೆ ಇದೇ ವೇಳೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರನ್ನ ಗುರುತಿಸಿ ಸನ್ಮಾನಿಸಲಾಯಿತು. ಗುರುತಿಸಿ ಅನೇಕ ಪ್ರಶಸ್ತಿಗಳು ಇವರಿಗೆ ಲಭಿಸಿವೆ. ಇದರಲ್ಲಿ ಮುಖ್ಯವಾದುದು ಈ ಸಂದರ್ಭದಲ್ಲಿ ಬೆಳ್ಮಣ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರಾಮೇಶ್ವರಿ ಎಂ ಶೆಟ್ಟಿ, ಬ್ಯಾಂಕಿನ ಉಪಾಧ್ಯಕ್ಷರು, ನಿರ್ದೇಶಕರು, ಪ್ರಧಾನ ವ್ಯವಸ್ಥಾಪಕರು ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ.